ರಕ್ಷಿತನೇ ಕೇರಳ ಜಂಗ್ಲಿ ರಕ್ಷಿತ ನಾವು ನಮ್ಮ ಊರ್ದಾರ ನಮ್ದು ರಕ್ಷಿತ ಇದ್ರಲ್ಲ ಅವರೇ ರಕ್ಷಿತಾ ರಕ್ಷಿತಾ ಶೆಟ್ಟಿ ರಕ್ಷಿತನ ಫೇವರೇಟ್ ಬಂಧು ಮಿತ್ರಲೆಗ್ಲ ಉಡಲ್ ದಿಂಜಿ ಸೊಲ್ಮೇಲು ಪನೊಂದು ಇಂತ ವಿಡಿಯೋ ಸ್ಟಾರ್ಟ್ ಮಾಡ್ತಂದಿಲ್ಲ ಇನ್ನು ಆಕ್ಚುಲಿ ನಿಕುಲ್ಪುರ ತೂದಿಪ್ಪರಿ ಅವು ಎಂಕುಲ್ ಮೊರಾನಿ ಉಡುಪಿ ಉತ್ಸವಗ್ ರಕ್ಷಿತ ಶೆಟ್ಟಿ ಆರ್ ಬಿಗ್ ಬಾಸ್ ಡೊಲ್ಲೇರ ಅಂಚ ಆರ್ನ ಮಾತೆರ್ಲ ಆರೆಗ್ ಓಟ್ ಮಲ್ಪ್ಲೆ ಬನ್ಪಿನ ರೀಸನ್ ಎಂಕುಲ್ ಉಡುಪಿ ಉತ್ಸವ ಪೋದಿತ್ತ ಅಂಚನೆ ಇನಿ ಕಡೇತ ದಿನ ನಮ್ಮ ಕಾಪುಡು ಕಡಲ ಪರ್ಬ ನಡತೊಂದುಂಡು ಅಂಚ ಇನಿ ಎಂಕುಲು ರಕ್ಷಿತ ಶೆಟ್ಟಿನ ಪ್ರಚಾರಗೋಸ್ಕರ ಕಾಪು ಕಡಲ ಪರ್ಬಗ್ ಬೈದ ಸೊ ಮುಲ್ಪ ನಮ್ಮ ಮಾತೆರೆಗ್ಲ ಪನ್ಕ ದಾದ ಪಂಡ ಪೂರಕುಲ್ಲ ಓಟ್ ಮಲ್ಪ್ಲೆ ರಕ್ಷಿತನ್ ಗೆಂದಲೆ ಪಂದ್ ಸೊ ಮಸ್ತ್ ಜನ ಕುಲ್ಲುಲ್ಲೇರು ಲಕ್ಷ ಜನ ಸೇರ್ದೇರ್ ಲಕ್ಷ ಜನ ಕುಲ್ಲುಲ್ಲೇರು ಸೊ ಅಕುಲ್ನ ರಿಯಾಕ್ಷನ್ ಪಬ್ಲಿಕ್ ರಿವ್ಯೂ ಎಂಚ ಇಪ್ಪುನ್ ಪಂತ್ ಇನಿತ ವಿಡಿಯೋಡು ತೂಲ್ ನಿಕುಲು ಸರ್ ಎಕ್ಸ್ಕ್ಯೂಸ್ ಮೀ ಬಿಗ್ ಬಾಸ್ ತೂಪಾರೆ ಏರ್ ನಿಕ್ಲಿಗೆ ಬಿಗ್ ಬಾಸ್ ರಕ್ಷಿತಾನೆ ಎಂಚ ಗೊಬ್ಬಂತುಲ್ಲೆ ಲೈಕ್ ಒಬ್ಬಂತುಲ್ಲೆ ಏರ್ ಫೈನಲಿಸ್ಟ್ ಆವನಿ ರಕ್ಷಿತಾ ಅವನಿಗೆ ಸೊ ದಾಯಿಗ್ ರಕ್ಷಿತಾನೆ ಫೈನಲ್ ವಿನ್ ಆವಡು ಎಡ್ಡೆಲ್ಲಿ ಓಕೆ ಥ್ಯಾಂಕ್ ಯು ವೋಟ್ ಮಲ್ತೊಂದಿದ್ದುಲೆ Excuse me, ma'am. Big Boss ತೂಪಾರೆ ಒದ್ದೆದ್ದೆ ತೂಪ ಏರು ಫೇವರೇಟ್ ಬಿಗ್ ಬಾಸ್ ಫೇವ್ರೇಟ್ ಯಾರಂದು ಜೀತೆ ನಮ್ಮ ಊರ್ದಲ್ಲ ರಕ್ಷಿತ ಅವ್ರಲ್ಲ ತಾಲೆ ಒಂಚೂರು ಸಪೋರ್ಟ್ ಮಲ್ಪನ್ ಓಟ್ ಮಲ್ತೊಂದಿಲ್ಲಾರ ಓಟ್ ಮಾತಂದಲ್ಲ ನೆಕ್ಸ್ಟ್ ಟೈಮ್ ಆರ್ ಕೂಡ ನಾಮಿನೇಟ್ ಆರ್ಡ್ ಮಲ್ಪ್ಲೆ ಓಟ್ ಓಕೆ ವಿನ್ ಮಲ್ಪಗ ಪೂರ ಸೇರ್ ಎಂಕುಲು ಪ್ರಚಾರಕ್ಕೆ ಬೈತಾ ಓಕೆ ಎಂಕುಲ್ ನೇಬರ್ಸ್ ಆಲ್ ಸರಿ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಯಾರು ಫೇವರೇಟ್ ಸೈಡ್ ಬನ್ನಿ ರಕ್ಷಿತಾ ಮತ್ತೆ ಗಿಲ್ಲಿ ಯಾರು ವಿನ್ ಆಗ್ಬೇಕು ಇಬ್ರಲ್ಲಿ ಯಾರಾದ್ರೂ ವೋಟ್ ಮಾಡ್ತಾ ಇರಿ ನಾಮಿನೇಟ್ ಆದಾಗೆಲ್ಲ ರಕ್ಷಿತಾ ರಕ್ಷಿತಾ ವಿನೀಶ್ ವೈಶ್ಯ ವ್ಲಾಗ್ಸ್ ಇಂದ ಮಾತಾಡುದು ಬಿಗ್ ಬಾಸ್ ನೋಡ್ತೀರಾ ಯಾರು ವಿನ್ ಆಗ್ಬೇಕು ಯಾಕೆ ಅಲ್ಲ ವೋಟ್ ಮಾಡ್ತಾ ಇದ್ದೀರಾ ವೋಟ್ ಮಾಡ್ತಾ ಇರಿ ನಾವು ಈ ಸತಿ ರಕ್ಷಿತಾ ಶೆಟ್ಟಿಯನ್ನು ಗೆಲ್ಲಿಸುವ ಯಾಕೆಂದ್ರೆ ಇದು 12th ಸೀಸನ್ ಅಲ್ವಾ ಸೊ ಫಸ್ಟ್ ಇಂದಲೂ ಯಾರು ಕೂಡ ಶ್ರುತಿ ಬಿಟ್ಟು ಬೇರೆ ಯಾರು ಕೂಡ ಬರ್ಲಿಲ್ಲ ಸೊ ಈ ಸತಿ ರಕ್ಷಿತಾ ಶೆಟ್ಟಿ ಅವರನ್ನು ವಿನ್ ಮಾಡಿಸುವ ಥ್ಯಾಂಕ್ ಯು ವಿಡಿಯೋ ಬರ್ತೀರಾ ಬಿಗ್ ಬಾಸ್ ತೋಂದಿಲ್ಲ ಒಕ್ಕ ರಕ್ಷಿತ ಶೆಟ್ಟಿಗೆ ಇಷ್ಟು ಮಲ್ಪಡಂತ ಸಪೋರ್ಟ್ ಮಲ್ಪಡದ ನಮ್ಮ ಓಟ್ ಮಲ್ತಂದಿಲ್ಲ ಒಕ್ಕ ಏರು ಫೇವರೇಟ್ ರಕ್ಷಿತನೇ ಕೇರಳ ಜಂಗ್ಲಿ ಅಲ್ಲಿ ರಕ್ಷಿತಾ ವೋಟ್ ಮಲ್ತಂದಿಪ್ಪುಲೆ ವಿನ್ ಮಲ್ಪಗ ಈ ಸತಿ ರಕ್ಷಿತ ವಿನ್ ಆವಡೆ ನಮ್ಮ ಊರ್ದಾರ ಒಂಜಿ ಶ್ರುತಿವರ್ತಿ ಮಾತ್ರ ವಿನ್ ಆತೀನಿ ಈ ಸತಿ ಒಂಜಿ ರಕ್ಷಿತನ್ ವಿನ್ ಮಲ್ಪಗ ಮಾತೆರ್ಲ ಒಟ್ಟು ಸೇರಂಡ ಹಾಕೊಂಡು ವಿನ್ ಮಲ್ತು ಕೊರ್ಲೆ ನಮಸ್ತೆ ಬಿಗ್ ಬಾಸ್ ನೋಡ್ತೀರಾ ಸರ್ ನೋಡ್ತೇವೆ ಯಾರು ಫೇವರೇಟ್ ನಿಮಗೆ ನಮ್ದು ರಕ್ಷಿತ ಇದ್ರಲ್ಲ ಅವರೇ ರಕ್ಷಿತಾ ಶೆಟ್ಟಿ ಫೇವರೇಟ್ ಯಾಕೆ ಅವರು ವಿನ್ ಆಗ್ಬೇಕು ನಮ್ಮ ಊರವರಲ್ಲ ಜಾಸ್ತಿ ವಿನ್ ಆಗ್ಬೋದಾ ಸರ್ ಈ ಸತಿ ಖಂಡಿತ ಆಗ್ತಾರ ವೋಟ್ ಮಾಡ್ತಾ ಇದ್ದೀರಾ ನೀವು ವೋಟ್ ಮಾಡ್ತಾ ಇದ್ದೀವಿ ಮಾಡ್ತಾ ಇರಿ ಹೀಗೆ ಥ್ಯಾಂಕ್ ಯು ದುಂಪು ಆಯ್ ನೋಟು ಏ ಚೂರು ಸೈಡ್ ಕೊಳ್ಳೆ ಆಗ ಸರ್ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತೀರಾ
ಯಾರು ಫೇವ್ರೇಟ್? ಇವಳು ನೋಡ್ತಾಳೆ ಸುರಿಗೆ ಇವಳು ಕೇಳಿ ರಕ್ಷಿತಾ ಫೇವ್ರೇಟ್. ರಕ್ಷಿತನ್ಗೆ ವೋಟ್ ಮಾಡ್ತಾ ಇರಿ. ಯಾಕೆ ನಿಮ್ಗೆ ಫೇವ್ರೇಟ್ ರಕ್ಷಿತಾ? ಅವರು ಮಾತಾಡೋ ಶೈಲಿ ಆಗ್ಲಿ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ, ಕಡಿಮೆ ಏಜ್ ಅಲ್ಲೇ ಕೂಡ ಅವ್ರು ಎಷ್ಟೊಂದು ಮೆಚೂರ್ ಆಗಿ ಮಾತಾಡ್ತಾರೆ. ಯಾರು ವಿನ್ನರ್ ಆಗ್ಬೇಕು? ರಕ್ಷಿತಾ ಅವರೇ ವಿನ್ನರ್. ಯಾಕೆ ಅಲ್ಲಿ ಗಿಲ್ಲಿ ಅವರಿದ್ದಾರೆ, ರಘು ಅವರಿದ್ದಾರೆ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೆಲವರೆಲ್ಲ ಇದ್ದಾರಲ್ವಾ? ಯಾಕೆ ರಕ್ಷಿತಾನೇ ವಿನ್ ಆಗ್ಬೇಕು? ಇದ್ದಾರೆ, ಆದ್ರೆ ಇವ್ರದ್ದು ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಏನೋ ಆಗ್ಲಿ, ಅವರು ಒಂದೊಂದ್ಸಾರಿ ರ್ಯಾಶ್ ಆಗಿ ಮಾತಾಡ್ತಾರೆ. ಆದ್ರೆ ಇವರು ಅವ್ರನ್ನ ತಿಳುವಳಿಕೆಯಿಂದ ಹೇಳ್ಕೊಡ್ತಾರೆ, ಯಾವ ರೀತಿ ಇರ್ಬೇಕು, ಏನ್ ಮಾಡ್ಬೇಕು, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ಹಾಗೆಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ರಕ್ಷಿತಾ ಅವರು ವಿನ್ ಆಗ್ಬೇಕಂತ ಆಸೆ. ಫಿನಾಲೆ ಈಗ ಹತ್ರ ಬರ್ತಾ ಇದೆ. ಸೊ ಆದಷ್ಟು ವೋಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಅವರಿಗೆ, ಫ್ರೆಂಡ್ಸ್ ಗೆ ಎಲ್ಲರಿಗೂ ಕೂಡ ಹೇಳಿ ವೋಟ್ ಓಕೆ ಮಾಡಿ. ಓಕೆ, ರಕ್ಷಿತಾಗೆ ವೋಟ್ ಮಾಡಿ ಎಲ್ರು ಕೂಡ, ರಕ್ಷಿತಾನೇ ವಿನ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಬಿಗ್ ಬಾಸ್ ನೋಡ್ತೀರಾ? ಯಾರು ಫೇವ್ರೇಟ್ ನಿಮಗೆ? ಗಿಲ್ಲಿ. ಗಿಲ್ಲಿಯಾ? ರಕ್ಷಿತಾ ಅಲ್ವಾ? ರಕ್ಷಿತಾ ರಕ್ಷಿತಾ ವೋಟ್ ಮಾಡ್ತಿದ್ದೀರಾ? vote ಮಾಡಿ. ಯಾರು ವಿನ್ನರ್ ಆಗ್ಬೇಕು? ಯಾರು? ರಕ್ಷಿತಾ ತುಳುನಾಡು ಸೈಡ್ ಇರೋದು ರಕ್ಷಿತಾ ಬರಬಹುದು. ಸೊ ಫಿನಾಲೆ ವೀಕ್ ಫಿನಾಲೆ 3 ಜನ ಗ್ಯಾರಂಟಿ ಬರ್ತದೆ. ಇಲ್ಲಿ ರಕ್ಷಿತಾ ರಘು ರೈಟ್. ಹೌದು, ಫಿನಾಲೆ ವೀಕ್ ಹತ್ರ ಬರ್ತಾ ಇದೆಯಲ್ಲ. ಸೊ ಆದಷ್ಟು ವೋಟ್ ಮಾಡಿ, ಖಂಡಿತ. ನೀವು ಫ್ರೆಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಹೇಳಿ ವೋಟ್ ಮಾಡ್ಲಿಕ್ಕೆ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಯಾರು favorite? ಅದೇ ರಕ್ಷಿತಾ. ಯಾಕೆ ರಕ್ಷಿತಾ? ಯಾಕಂದ್ರೆ ನಮ್ಮ ಊರಿನವರೆಲ್ಲ ಮಾಡ್ತಾ ಇದ್ದೀರಾ? ಹತ್ರ ಬರ್ತಾ ಇದೆ. ಸೊ ಆದಷ್ಟು ವೋಟ್ ಮಾಡಿ, ನೀವು ವೋಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಗೆ ಎಲ್ಲರಿಗೆ ಕೂಡ ಹೇಳಿ ವೋಟ್ ಮಾಡಿ. ವೋಟ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಮೊಬೈಲ್ ಅಲ್ಲಿ ಜಿಯೋ ಹಾಟ್ ಸ್ಟಾರ್ ಅಂತ ಆಪ್ ಇರ್ತದೆ. ಆಪ್ ಇಲ್ಲ ಅಂದ್ರೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ. ಸೊ ಬಿಗ್ ಬಾಸ್ ಓಪನ್ ಮಾಡಿ, ಅಲ್ಲಿ ವೋಟ್ ಅಂತ ಇರ್ತದೆ. ವೋಟ್ ಹೋಗಿ ರಕ್ಷಿತಾ ಶೆಟ್ಟಿ ಅವರಿಗೆ 99 ವೋಟ್ ಹಾಕ್ಬೋದು. 99 ವೋಟ್, ಒಬ್ಬರಿಗೆ 99 ವೋಟ್ ಹಾಕ್ಬೋದು. ಎಲ್ಲ ಚಟುವಟಿಕೆಯಲ್ಲಿ ಮುಂದಿದ್ದಾರೆ. ಆದ್ರೂ ಇದುವರೆಗೆ ಅವ್ರ ಮುಗ್ಧತೆಯೇ ಕಾರಣ, ಇದುವರೆಗೆ ಆಟ ಆಡ್ಲಿಕ್ಕೆ ಅವರಿಗೆ. ಮತ್ತೆ ಅವರಿಗೆ ಗಿಲ್ಲಿ ಅವ್ರ ಜೊತೆಗೆ ಮತ್ತೆ ಮಾಳು ಅಣ್ಣನೊಟ್ಟಿಗೆ ಒಳ್ಳೆ ಚೆನ್ನಾಗಿದ್ದಾರೆ, ಮತ್ತೆ ಒಳ್ಳೆ ಆಟ ಆಡ್ತಾರೆ. ನಿಮ್ದು ಊರು? ನಮ್ದು ದಾವಣಗೆರೆ. ಈಗ ನೀವು ದಾವಣಗೆರೆಯಿಂದ ರಕ್ಷಿತಾ ಫಾಲೋವರ್ ನೀವು? ಹೌದೌದು, ಎಲ್ಲ ಕಡೆ ಫಾಲೋವರ್ ಇದೆ, ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ವೋಟ್ ಮಾಡ್ತಾರೆ. ಒಳ್ಳೆ ಇದು ಬಿಗ್ ಬಾಸ್ ಸೀಸನ್ 12 ಇಲ್ಲಿ ತನಕ ಒಬ್ಬರು ಶ್ರುತಿ ಮೇಡಮ್ ಬಿಟ್ರೆ ಯಾರು ಕೂಡ ಹೆಣ್ಮಕ್ಳಲ್ಲಿ ವಿನ್ ಆಗಿಲ್ಲ. ಸೊ ಇವರು ಈ ಸತಿ ಆದ್ರೆ ರಕ್ಷಿತಾ ಶೆಟ್ಟಿ ಅವರು ಕನ್ಫರ್ಮ್ ಆಗ್ತಾರಂತ ನಮ್ಮ ಎಲ್ಲರ ಅಭಿಪ್ರಾಯ. ಹಾಗೆ ಕರ್ನಾಟಕ ಜನ ಎಲ್ಲ ಅವರಿಗೆ ವೋಟ್ ಮಾಡ್ಬೇಕಂತ ನಾವು ಸಹ ಕೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ವೋಟ್ ಮಾಡ್ತಾ ಇರಿ, ನಾವು ಸಹ ವೋಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಎಲ್ಲರಿಗೂ ಕೂಡ ಹೇಳಿ ನಮ್ಮ 4 ಜನ ವೋಟ್ ಮಾಡ್ತಿದ್ದೇವೆ ನಾವು. ಫೇವರೇಟ್ ಯಾರು? ರಕ್ಷಿತಾ ರಕ್ಷಿತಾ ಶೆಟ್ಟಿಯಾ? ಯಾಕೆ ಫೇವರೇಟ್ ಅವರು? ಯಾಕೆ ಫೇವರೇಟ್ ಅವರು ನಿಮ್ಗೆ? ವಿನ್ ಯಾರಾಗ್ಬೇಕು? ಬೇರೆ ಜನ ಕೂಡ ಇದ್ದಾರಲ್ವಾ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ. ಇಲ್ಲಿ ಇಲ್ಲಂದ್ರೆ ರಕ್ಷಿತಾ ಶೆಟ್ಟಿ ಅವರೇ. ವೋಟ್ ಮಾಡ್ತಾ ಇದ್ದೀರಾ? ರಕ್ಷಿತಾ ಶೆಟ್ಟಿ ಯಾರು ವಿನ್ ಆಗ್ಬೇಕು? ರಕ್ಷಿತಾ ವಿನ್ ಆಗ್ಬೇಕು. ಅವಳು ಒಳ್ಳೆ ಆಡ್ತಾ ಇದ್ದಾಳೆ, ಗೇಮ್ ಅಲ್ಲಿ ಸಹ ಒಳ್ಳೆ ಆಡ್ತಾಳೆ, ಮತ್ತೆ ಎಲ್ಲ ಒಳ್ಳೆ ನಮ್ಮದಿತ್ತು ಟ್ವೆಲ್ ಅಲ್ವಾ? ಸೊ ಇಲ್ಲಿ ತನಕ ಶ್ರುತಿ ಮಾಡ್ಬಿಟ್ರೆ ಯಾರು ಹೆಣ್ಣು ಮಕ್ಕಳಲ್ಲಿ ಯಾರು ಕೂಡ ವಿನ್ ಆಗಿಲ್ಲ. ಸೊ ಈ ಸತಿ ರಕ್ಷಿತಾ ಶೆಟ್ಟಿ ಅವರು ವಿನ್ ಆಗಿ ಬರ್ಲಿ ಅಂತ ಎಲ್ಲರೂ
एपिसोड ला 2-3 टाइम ఏదైనా ಸೊ ಫ್ರೆಂಡ್ಸ್ ಗೊತ್ತಂಡ ಎಂಕ ಲೆಕ್ಕನೆ ಮೇರ್ಲ ಒಂಜಿ ರಕ್ಷಿತನ ಒಂಜಿ ಫ್ಯಾನ್ ಅಭಿಮಾನಿ ಫಾಲೋವರ್ ಪೂರಲ್ಲ ಫ್ಯಾನ್ ಹಿಡಿದು ಜಾಸ್ತಿ ಯಾವ ಕೊಂಡು ಸುಳ್ಳಾರ್ದ ಕೊಂಡ ಸೊ ಆಬ್ವಿಯಸ್ಲಿ ಸಪೋರ್ಟಿಂಗ್ ಕೊಡಲ್ಲ ಒಟ್ಟು ಮಾಡುವರಿ ಇದು ಆಬ್ವಿಯಸ್ಲಿ ಬಾಡುವೇನು ಮಾತಿರ ಪಾಡ್ಪ ಒಂದಿಲ್ಲಾರ ಇದು ಯಾನು ಲೈಕ್ ವಿಡಿಯೋಸ್ ಮೋಟಿವ್ ಮಾಡ್ಕೊಂಡು ಓಟ್ ಮಾಡ್ರಿ ಇಲ್ಲಿ ಮೇರ್ಲ ಎಂಕುಲ್ಲ ಒಂದೇ ದೋಣಿಡುಲ್ಲ ಮತ್ತೆ ಗಾಡ್ ಉಂಟತ್ತ ಕುಟ್ಲಾಡಿತ್ತಾರ ನಾನು ಸ್ಟೋರಿ ಪಾಡ್ದೆ ಉಡುಪಿ ಸವಾಲ್ ಒಂದು ಉಡುಪಿ ಅದು ಯಾನು ಇರ ಹೋಲಿಪ್ಪನು ಇರ ಅಲ್ಪೇನಾ ಮಲ್ಪೆ ಏನೋ ಒಂದು ಡೌಟ್ ಇತ್ತು ನಂಗೆ ಅಂಡವ ಕನ್ಫರ್ಮ್ ಇತ್ತು ಮಾತ್ರ ಇದ್ರೆ ಕನ್ಫರ್ಮ್ ಸಿಕ್ಕಿಯಾವತ್ತ ಫೈನಲ್ ಎಲ್ಲಕ್ಕೆಲ್ಲ ಈ ಪೋರೆ ಕುಟ್ಲಾಲ ಪೋರೆ ಅಂಡ ಬರ್ಲಿ ತೊಂದರೆ ಇದು ಅಂಡ ದಾನದ ಅಂಕಲ್ ಆಕ್ಚುಲಿ ಕ್ಲೋಸ್ ಫ್ರೆಂಡ್ಸ್ ನಿಂಗೆಲ್ಲ ಇಲ್ಲದ ಎದುರುಡೆ ರಕ್ಷಿತ ಅನ್ನ ಇಲ್ಲಿ ಅಂಚ ಅಂಚ ಹಾ ಯಾರು ಎಣ್ಣೆ ಮಾತ್ರ ಈಗ ಸಿಕ್ಕೋರ್ ಯಾರು ಯಾರುಂಡಪ್ಪ ಎಲ್ಲ ಫ್ರೆಂಡ್ ನಾನು ಬರ್ತೀನಿ ಗೊತ್ತಾಂಡೆ ತುಂಬಾ ಇಷ್ಟ ಅವ್ರ ಮಾತು ಅವ್ರ ಆಡೋದು ನಾವು ಸಹ ಮಂಗ್ಳೂರ್ನವ್ರೆ ಅಲ್ಲ ಅದಕ್ಕೆ ನಾವು ರಕ್ಷಿತನಿಗೆ ಸಪೋರ್ಟ್ ಮಾಡೋದು ಎಲ್ಲರೂ ಸಹ ರಕ್ಷಿತನಿಗೆ ವಾಟ್ ಮಾಡಿ ರಕ್ಷಿತನೇ ಗೆಲ್ಲಿ ಬರ್ಲಿ ಅಂತ ಹೇಳಿ ಎಲ್ಲರೂ ಪ್ರೇ ಮಾಡಿ ಇಷ್ಟು ಜನ ಇದ್ದಾರೆ ಎಲ್ಲರಿಗೆ ತುಂಬಾ ಇಷ್ಟ ರಕ್ಷಿತ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇರಿ ಅವ್ರು ಯಾವಾಗ ನಾಮಿನೇಟ್ ಆಗ್ತಾರೆ ರಕ್ಷಿತನಿಗೆ ವೋಟ್ ಮಾಡೋದು ನನಗೆ ತುಂಬಾ ಇಷ್ಟ ರಕ್ಷಿತ ಅವರು ಮತ್ತೆ ಗಿಲ್ಲಿ ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ ಸೊ ರಕ್ಷಿತಾ ಶೆಟ್ಟಿ ಅವರೇ ವಿನ್ ಆಗಿ ಅವರೇ ವಿನ್ ಆಗ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಕಾಲಾವಧಿಯ ಇತಿಹಾಸದಲ್ಲಿ ಶಾಲೆಯನ್ನ ಪ್ರಾರಂಭಿಸುವ ನಿಟ್ಟಿನಲ್ಲಿ ಈಗಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಸ್ವರ್ಣಾಕ್ಷರದಲ್ಲಿ ಬರೆದಿರುವ ಸಂಭಾಷಣೆ ಯಾಕೆ ಕೋಡ್ಲಿಡೆ ಬೈದಿತ್ತೆ ಜಸ್ಟ್ ಯಾನ್ ಒರಿಯ ಪ್ರತಿ ಕೂತ್ಕೋದಿತ್ತೆ ಮೂಲ ಕಾರ್ಬಾರ್ಡ್ ಜಾಗಿತ್ತು ಜಿಗೋಟ ಇಂಚ ವೋಟ್ ಮಾಡ್ಕೊಳ್ಳಿ ಬಿಗ್ ಬಾಸ್ ನೋಡ್ತೀರಲ್ವಾ ಇಲ್ಲಿ ವೋಟ್ ಅಂತ ಇದೆ ವೋಟ್ ಅಂತ ಆಪ್ಷನ್ ಇದೆಯಲ್ವಾ ಸೊ ಇದಕ್ಕೆ ಹೋದ್ರೆ ಈಗ ವೋಟಿಂಗ್ ಈಗ ಕ್ಲೋಸ್ ಆಗಿದೆ ನಾಮಿನೇಟ್ ಆದಾಗ ಇದು ಓಪನ್ ಆಗಿರ್ತದೆ ಸೊ ಇವರ ಫೇಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಆಯ್ತು ಒಬ್ಬರಿಗೆ 99 ವೋಟ್ ಹಾಕ್ಬೋದು ಸೊ ಯಾರಿಗೆ ಬೇಕಾದ್ರೂ ಹಾಕಿ ಆದ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ಹಾಕಿ 99 ವೋಟ್ ಕೂಡ
ಹಳ್ಳಿ ಪುರ ಜೋರು ಪುನಃ ಒಂದು ಕಮ್ಮಿದ ವಾಯ್ಸ್ ಅಲ್ಪಗ ಮೂಲೆ ವಿಕಾಸ್ ಉಪ್ಪಿನಂಚಿನ ಮಾತಿರಗ್ಲ ಉಡಲ್ದಿನ ಸೊಲ್ಮೆಲು ನಮ್ಮ ಪೆರ್ಮೆಲ ತುಳುನಾಡದ ಪೊಣ್ಣು ಬಿಗ್ ಬಾಸ್ ಮತ್ತೆ ಹೋತಲು ಅವೊಂಜಿ ಕಿನ್ನ ವಿಷಯ ಮಲ್ಲ ವಿಷಯ ಅಂಚಾದ ಉಳ್ಳಾಡಿ ಏತು ಗೊಪ್ಪುಂಡಲ್ಲ ಒಂಜಿ ವಿಷಯ ನೆನಪಿನ್ಲೆ ಉಳ್ಳಾಡಿ ಏತು ಗೊಪ್ಪುಂಡಲ್ಲ ಐಕ್ ದಾವಲ ಬೆಲೆ ಇರ್ತಿತ್ತು ನಿಗಲ್ನ ಪಿದೈದ ಓಟುದ ಮಿತ್ತೆ ಬೆಲೆ ಇತ್ತು ಐಕೋಸ್ಕರ ಆಯ್ನ ಪೂರ ಪುಲ್ಲ ಓಟು ಮಲ್ಪೆ ಕೂಲೆಗೆ ಮಗುನುಂಡತ ಫ್ರೆಂಡ್ ಸರ್ಕಲ್ ಬತ್ತುಂಡತ ಈ ಕೊಂಚ ಬೆಂಬಲ ಕೊರೊಂದುಲೇರು ನಿಗಲ್ನ ಸಪೋರ್ಟ್ ಉಂಡತ ಖಂಡಿತವಾದ ಕೋಡೆ ಇನಲ್ಲಿ ಇರ್ತದೆ. ಸೊ ಆಕ್ಚುಲಿ ಯಾನ್ ಪನ್ಪಿನ ಏನ ಪಂಡ ಇತ್ತೆ ಎಂಕುಲ್ ಅಟ್ಲೀಸ್ಟ್ ಒಂದ್ ಇಂಚ ರೀಲ್ಸ್ ವಿಡಿಯೋ ಪುರ ದಾದ ಬತ್ತನಲ್ಲ ಅವೇನ್ ಆಯ್ನ ಶೇರ್ ಮಲ್ಪಲೆ ಆ ಶೇರ್ ಮಲ್ತಿನ ಆತರ ಅವು ಆಲ್ ಓವರ್ ಕರ್ನಾಟಕ ರೀಚ್ ಆಗುದು ಸೊ ಮಾತೆರ್ಲ ತೂಪಿರ ಅವೇನ್ ಅಂಚಾದ್ ಈ ಸತಿ ಅನ್ಲ ಒಂಜಿ ಶ್ರುತಿ ಮೇಡಮ್ ಒಂಜಿ ವಿನ್ ಆದಿತ್ತೇರು ಸೊ ಇತ್ತೆ ನೆಕ್ಸ್ಟ್ ನಮ್ಮ ರಕ್ಷಿತನ ಒಂಜಿ ವಿನ್ ಮಲ್ಪುಗ ನಮ್ಮ ತುಳುನಾಡದ ಪೊಣ್ಣು ಪಾಪದ ಪೊಣ್ಣು ವೋಟ್ ಫಾರ್ ವೋಟ್ ಫಾರ್ ರಕ್ಷಿತಾ ಥ್ಯಾಂಕ್ ಯು ಯಾರು ಫೇವರೇಟ್ ನಿಮಗೆ ಬಿಗ್ ಬಾಸ್ ನಮ್ಗೆ ರಕ್ಷಿತನ ಫೇವರೇಟ್ ನೆಕ್ಸ್ಟ್ ಗಿಲ್ಲಿ ಎರಡು ಮತ್ತೆ ಗಿಲ್ಲಿ ಇನ್ನು ನಮ್ಗೆ ನಮ್ಮ ಊರಿನ ಅವ್ಳು ಬಿಟ್ಕೊಳ್ಲಿಕ್ಕೆ ಆಗತ್ತಾ ರಕ್ಷಿತನೇ ಬರ್ಬೇಕು ಅಂತ ಸಪೋಸ್ ಮತ್ತೆ ಕಾಂಟೆಸ್ಟ್ ಮತ್ತೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬೇರೆಯವರು ಕೂಡ ಇರ್ತಾರೆ, ಗಿಲ್ಲಿ ಇರ್ತಾರೆ, ಮತ್ತೆ ಅಶ್ವಿನಿ, ರಘು ಅವರೆಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರ್ತಾರೆ. ಸೊ ಯಾಕೆ ರಕ್ಷಿತನೇ ವಿನ್ ಆಗ್ಬೇಕು? ರಕ್ಷಿತ ಅಂದ್ರೆ ನಮ್ ಕರಾವಳಿ ಹುಡುಗಿ ಅಂತ ಮೇನ್ ಆಗಿ, ಮತ್ತೆ ನಮ್ಮ ಊರಿನವಳು ಅಂತ ಮೇನ್. ಸೆಕೆಂಡ್ ಟೈಮ್ ಹೇಗೆ ಆಡ್ತಿದ್ದಾರೆ? ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ದಾಳೆ, ಇನ್ನು ಉತ್ತಮ ಆಡ್ಬೇಕು. ಮತ್ತೆ ಒಂದರಲ್ಲಿ ಎಲ್ಲರನ್ನು ಹೊಂದಾಣಿಕೆಯಲ್ಲಿ ಹೋಗ್ಬೇಕು. ಆಗ ಅವಳು ಖಂಡಿತವಾಗಿ ಆಗ್ತಾಳೆ ಅನ್ನೋ ಭರವಸೆ ನಮ್ಗೆ, ಭರವಸೆ ಎಲ್ಲ ಆಗ್ಬೇಕು. ಮತ್ತೆ ರಕ್ಷಿತಾ ಅವರಲ್ಲಿ ಏನೆಲ್ಲ ಇಷ್ಟ ಆಗ್ತಾ ಉಂಟು? ಎಲ್ಲ ಆಟಿಟ್ಯೂಡ್ ನಮ್ಗೆ ಅವಳು ಇಷ್ಟನೇ. ಅವಳು ಅಂದ್ರೆ ನಮ್ಗೆ ಇಷ್ಟನೇ. ಹಾಗೆ ವೋಟ್ ಮಾಡ್ತಾ ಇದ್ದೀರಾ ನೀವು? ಖಂಡಿತ ವೋಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೆ ವೋಟ್ ಮಾಡ್ತೇವೆ, ಲೈಕ್ ಮಾಡ್ತಿದ್ದೀವಿ, ವೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಹೇಳಿ ವೋಟ್ ಮಾಡ್ತಾ ಇದ್ದೇವೆ. ರಕ್ಷಿತಾ ಹೇಗೆ ಆಡ್ತಿದ್ದಾರೆ? ಒಳ್ಳೆ ಆಡ್ತಿದ್ದಾರೆ, ಒಳ್ಳೆ ಇದೆಲ್ಲ ಅವ್ರದೆಲ್ಲ ಟಾಸ್ಕ್ ಎಲ್ಲ ಒಳ್ಳೆ ಆಡ್ತಿದ್ದಾರೆ. ಅವ್ರದ್ದು ಮತ್ತೆ ಕಮೆಂಟ್ಸ್ ಏನಿದ್ರು ಸ್ಟ್ರೈಟ್ ಕೆಲವರು ಪೂರ ಈ ಗಿಲ್ಲಿನ ಡ್ರೆಸ್ ಪ್ರಿಂಟ್ ಮಲ್ತದೆ. ರಕ್ಷಿತಾ 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 ನನಗೆ ಭರವಸೆ ಇದೆ ನಿಮ್ಮ ನಾಯಕತ್ವದಲ್ಲಿ. ಬಿಗ್ ಬಾಸ್ ಇದು ನಮ್ಮ ಊರ್ದಾರೆ ರಕ್ಷಿತಾ ಶೆಟ್ಟಿ ಆರು ಪಡವಿದ್ರದಾರತೆ ನಮ್ಮ ಊರ್ದ ಕೊಂಡು ವಿನ್ ಆದ ಬರಡು ನನ್ನ ಫೈನಲ್ ಉಂಡತೆ ಫೈನಲ್ ಪಾಡಾರೆ. ದಾದ ಮಾತೆ ಇಷ್ಟ ಉಂಟುಂಡ ಅಕ್ಲೇಡ ರಕ್ಷಿತಾ ಶೆಟ್ಟಿನ ವಿಡಿಯೋಸ್ ಪೂರ ದುಂಬುಡುದಿಂಚಿ ಬರೋದುಂಡ ಒಂದು ಸ್ಮಾರ್ಟ್ ಆದ ವಿಡಿಯೋಸ್ ಪೂರ ಪಾಡೊಂದು ಉಪ್ಪೇರು. ನಮ್ಮ ಊರ್ದಾರೆ ವಿನ್ ಆದ ಬರೋಡು ಬರ್ಪಿನ ಆಸೆ. ಪಾಡೊಂದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅದೇ ನಾವು ಹೇಳಿದ್ದು ಇವರನ್ನು ಅಪ್ರಿಶಿಯೇಟ್ ಮಾಡಬೇಕು. ಅವರ ಪರವಾಗಿ ಮಾಡ್ತಾರೆ. ನಿಮ್ಮನ್ನು ನೀವು ಗ್ರೇಟ್, ನಿಮ್ಮನ್ನು ಅದೇ ನೀವು ಹೇಳಿದಾಗೆ ಈ ಪ್ರೋಗ್ರಾಮ್ ಅಲ್ಲಿ ಮೇನ್ ವೋಟ್ ಫೈನಲ್ ಗೆ ಯಾರಿಗೆ ವೋಟಿಂಗ್ ಮತ್ತೆ ಅವ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದಲ್ಲಿ ಅವ್ರನ್ನ ಏನಿದುಂಟು ಅದು ನೋಡುದಿಲ್ಲ. ಮೇನ್ ವೋಟಿಂಗ್ ರಕ್ಷಿತನಿಗೆ ಎಲ್ಲರೂ ವೋಟ್ ಮಾಡ್ಬೇಕು. ನಮ್ಮ ಊರಿನ ಹುಡುಗಿ ಹಾಗಾಗಿ ಬರ್ಬೇಕಂತ ಆಸೆ.
ಬರೋಡೆ ನಿಖಿಲ್ ಶೆಟ್ಟಿ ಪಕ್ಕ ಚಂದ್ರ ಶೆಟ್ಟಿ, ಅಶೋಕ್ ಶೆಟ್ಟಿ. ಹಾಗಾಗಿ ನಾವೀಗ ಅದೇ ವಿಷಯ ಮಾತಾಡ್ತಿದ್ದದ್ದು. ನಮ್ಮವರು ವೋಟ್ ಮಾಡುದಿಲ್ಲ, ವೋಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬಂದೇ ಬರ್ತಾಳೆ. ನಮ್ದೆಲ್ಲ ಒಂದು ಹಾರೈಕೆ ಬರ್ಬೇಕು, ಅವಳಿಗೆ ಸಪೋರ್ಟ್ ಎಂಗಲ್ ಬಿಗ್ ಸ್ಟಾರ್ಟ್ ಆಡ್ತು ದುಂಬು ಆರು ಪೇಟೆ ತೆಗೆದಿತ್ತೇರು ವರ ಎಂಗ್ಲು ಪೇಟ ಆದಿತ್ತು ಅವರ ಸೆಲ್ಫಿ ಲಗಿತ್ತಿತ್ತು ಎಂಗ್ಲಾರ ನೊಟ್ಟಿಗೆ. ಸೊ ಎಂಗಾರ್ ಮಂಡ ಮಸ್ತ್ ಇಷ್ಟ ಬೇಗೊಡ್ಲಾರ ವಿಡಿಯೋಸ್ ಪೂರ ತೂಗೋದಿತ್ತೆ. ಬೊಕ ಆರೆ ಏತ್ ಸತಿ ವೋಟ್ ಮನ್ಬರದು ಕೂಡ ಆ ಸತಿಲ ವೋಟ್ ಮನ್ಬರ ಫುಲ್ ಮಸ್ತ್ ಆರು ಗೊಪ್ಪು ಶೋ ಗೊಪ್ಪು ಒಂದುಲ್ಲೇರು ಅನ್ಸರಿ ಎಡ್ಡೆ ಅಂತ ಗೊಪ್ಪಾಡು ವಿನ್ ಆದ್ ಬರೋಣ. ಏತ್ ಪ್ರೌಡ್ ಫೀಲ್ ಆಗುಂಟು ನಮ್ಮ ತುಳುನಾಡ್ದ ರಕ್ಷಿತಾ ಶೆಟ್ಟಿ ಅವಳು ಬ್ಯಾಂಗ್ಳೂರ್ ಬಿಗ್ ಬಾಸ್ ಪಾರ್ಟಿಸಿಪೇಟ್ ಮಾಡ್ಕೊಂಡ್ಲೇರು. ಮಸ್ತ್ ಪ್ರೌಡ್ ಫೀಲ್ ಆಗುಂಡು ನಮ್ಮ ತುಳುನಾಡ್ದ ಒಂದು ಪೋತೆ ರೆಡಿಗ್. ಸೊ ಮಸ್ತ್ ಪ್ರೌಡ್ ಫೀಲ್ ಆಗುಂಡು ನಾನು ಪೋತಿನ ಮಸ್ತ್ ಖುಷಿ ಎಂಗ್. ಇಡೀ ರಕ್ಷಿತಾ ಶೆಟ್ಟಿ ಇಡೀ ನಮ್ಮ ಕರ್ನಾಟಕದ ತಿರುಗಿ ತೂಪಿನ ಲೆಕ್ಕ ಮಲ್ತೊಂದುಲ್ಲೇರು. ಅಂದ್ ಎಂಗ್ ಬೇಗೊಡ್ಲ ಆಸೆ ಇತ್ತು ವರ 6 ವರ ಪೋದು ತೂಕ ಅದಾಗ ಏನ್ ಶೋಕ್ ಆಪ್ ಬಿಗ್ ಬಾಸ್ ಎಂಗ್ ಅನ್ಸುಂಡು 6-2ವರೆಗೋಸ್ಕರ ಯಾನ್ ಬಿಗ್ ಬಾಸ್ ತೋಂದು ನಿದ ಮುಟ್ಟ ತೂತು ಜನ್ ಬಿಗ್ ಬಾಸ್ ಅರೆಗೋಸ್ಕರ ಯಾನ್ ಬಿಗ್ ಬಾಸ್ ತೋಂದಿಲ್ಲ. ಹಿಂಗ್ ಮಸ್ತ್ ಖುಷಿ ಆಗುಂಡು ಎತ್ತೆ ಪೋಡ್ತಾಂಡಲ್ಲ ಮಲ್ಲ ಮಿಸ್ ಮಂತಾಡು ಕೂಡ ತೂಪ ಎಪಿಸೋಡ್ಸ್ ಲೇನು ಮಸ್ತ್ ಇಷ್ಟ. ಎಂಗ್ ಕೊಂಚ ಆಸೆ ಆರೊಂಜಿ ನೆಕ್ಸ್ಟ್ ವೀಕ್ ಕಂಡಲ ಕ್ಯಾಪ್ಟನ್ ಆವಡು ಅನ್ಪಿನ ಆಸೆ. ಏರ್ ವಿನ್ ಆಗುದು ರಕ್ಷಿತಾ ಶೆಟ್ಟಿ ಲೈಫ್ ತೋಂದುಲ್ಲ ಬರ್ದೆ ಪೂರ ಎಂಕಲ ಫ್ಯಾಮಿಲಿ ಫುಲ್ ಅರೆಗೆ ಸಪೋರ್ಟ್ ಪೂರಕ್ಲೆಗ ವೋಟ್ ಮಾಡ್ತಂದ್ರೆ ವೋಟ್ ಮಲ್ಪಲೆ ವೋಟ್ ಮಲ್ಪಲೆ ಎಂಕಲ ಫ್ಯಾಮಿಲಿ ಫುಲ್ ಅರೆಗೆ ವೋಟಿಂಗ್. ಇನಿ ಎಂಕಲ್ನ ಕಾಪುಡು ಕಡಲ ಪರ್ಬಡೆ ಇನಿ ರಕ್ಷಿತನ ಪ್ರಚಾರ ಮಲ್ಪೋಡು ಪಂದಿತ್ತ. ಸೊ ಇಡಗೆ ಎಂಕುಲು ಮುಗಿಪ ಒಂದುಲ್ಲ. ಸೊ ಅಂಚದು ಇತ್ತೆ ಎಂಕುಲು ಪೂರ ಪಿದಾಡೊಂದುಲ್ಲ ಮುಲ್ತೊಡ್ದು. ಸೊ ಮಾತೆರ್ಲೊಂಜಿ ಬಾಯ್ ಬಾಯ್ ಬನ್ಕನಮ್ಮ. ಬಾಯ್ ಬಾಯ್ ಕಾಪು ಕಡಲ ಪರ್ಬ.